ತುಮಕೂರು ನಗರದ 1ನೇ ವಾರ್ಡ್ ವ್ಯಾಪ್ತಿಗೆ ಸೇರುವ ಪ್ರಸ್ತುತ ತಿಮ್ಮಲಾಪುರ ಕೆರೆಯಲ್ಲಿ ಸುಮಾರು 15 ಹಂದಿ ಜೋಗಿ ನಿವೇಶನ ವಸತಿ ರಹಿತ ಕುಟುಂಬಗಳು ವಾಸವಿರುವ ಗುಡಿಸಲುಗಳಿದ್ದು, ಕಳೆದ 1 ವಾರದಿಂದ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಗುಡಿಸಲುಗಳು ಜಲಾವೃತವಾಗಿವೆ. ವಾರದಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಇದರಿಂದಾಗಿ ವಸತಿ ರಹಿತ ಗುಡಿಸಲುಗಳ ನಿವಾಸಿಗಳ ಪಾಡು ಹೇಳತೀರದಂತಾಗಿದೆ. ಇನ್ನೊಂದೆಡೆ ಮಳೆಯ ಕಾರಣ ಕೂಲಿ ಸಿಗದೆ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮಾಡಿದ್ದ ಮನವಿಯ ಮೇರೆಗೆ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಸದರಿ ಸ್ಥಳಕ್ಕೆ ಪಾಲಿಕೆ ಆಯುಕ್ತೆ ರೇಣುಕಾ ಹಾಗೂ ಸಿಬ್ಬಂದಿ ಮತ್ತು 1ನೇ ವಾರ್ಡ್ನ ಕಾರ್ಪೊರೇಟರ್ ಇಂದ್ರಕುಮಾರ್ ಮತ್ತು ಸ್ನೇಹಿತರು ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪಾಲಿಕೆಯ ಜೆಸಿಬಿ ಯಂತ್ರದಿಂದ ಜಾಗದಲ್ಲಿ ಸ್ವಚ್ಛ ಮಾಡಿಸಿ ಪ್ರತಿ ಕುಟುಂಬಕ್ಕೆ ಒಂದೊಂದು ಟಾರ್ಪಲ್ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಇದೀಗ ಮತ್ತೆ ಹೊಸ ಸಮಸ್ಯೆ ಸೃಷ್ಟಿಯಾಗಿದ್ದು, ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಲ್ಲಿ ಸದರಿ ವಾಸವಿದ್ದ ಕುಟುಂಬಗಳು ನೀರಿನಲ್ಲಿ ಮುಳುಗಡೆಯಾಗಿದ್ದು, ಈ ಜನರ ಗೋಳು ಹೇಳತೀರದಂತಾಗಿದೆ. ತುರ್ತಾಗಿ ಈ ಕುಟುಂಬಗಳಿರುವ ಸ್ಥಳಕ್ಕೆ ಆಯುಕ್ತರು, ತಹಶೀಲ್ದಾರ್, ಜಿಲ್ಲಾ ವ್ಯವಸ್ಥಾಪಕರು, ಸಮಾಜ ಕಲ್ಯಾಣ ಇಲಾಖೆಯ ಎಡಿ, ಇತರೆ ಸಂಬಂಧಿಸಿದ ಅಧಿಕಾರಿಗಳು ಈ ನೊಂದ ಕುಟುಂಬಗಳ ಬಗ್ಗೆ ಸೂಕ್ತ ಕ್ರಮ ವಹಿಸಲು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಸಂಚಾಲಕ ಹಂದ್ರಾಳ್ ನಾಗಭೂಷಣ್ ಒತ್ತಾಯಿಸಿದ್ದಾರೆ. ಕಟ್ಟಿದ್ರೆ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಅದು ಗೌರ್ಮೆಂಟ್ ಜಾಗನೇ ಅಲ್ವಾ? ಹೌದು. ಎಷ್ಟು ಹಂದಿಗಳಿದೆ ಇವಾಗ ಸರ್? ಎಲ್ಲ ಒಂದು 4-5 ಸಾಕೊಂಡಾರ ಸರ್. ಒಂದು ಮನೆ ಒಂದು 4-5 ಸಾಕೊಂಡಾರ. ಹಂದಿಗಳು ಏನು ವ್ಯವಸ್ಥೆ ಇವಾಗ? ಒಬ್ಬರು ಇರ್ತೀರಾ ಇಲ್ಲೇ? ಇಲ್ಲ ಸರ್, ಸೇಲ್ ಮಾಡಕ್ ಹೇಳಿದೀವಿ, ಬೇರೆಯವ್ರಿಗೆ ಹೇಳಿದೀವಿ. ಎಷ್ಟು? ಒಂದು 150 ಹಂದಿಗಳಿದೆ? ಇಲ್ಲ ಸರ್, ಈಗ ಸಮಸ್ಯೆ ಏನಂದ್ರೆ ನೀವು ಕೆರೆಯಲ್ಲೇ ಕಟ್ಬಿಟ್ಟಿದ್ದೀರಾ. ಕೆರೆ ಅಂಗ್ಲನಲ್ಲ, ಕೆರೆನೇ ಅವಾಗೆಲ್ಲ ಮಳೆ ಇರ್ಲಿವಲ್ಲ ಸರ್. ನಾನು ಹೇಳ್ತಿರೋದು ಅಲ್ಲಿ ಮೇಲ್ ಜಾಗ ಇದೆ, ಅಲ್ಲಿ ನೋಡಿ. ಅಲ್ಲ, ಮಣ್ಣಿಟ್ಕೆ ಯಾರು ಮಾಡ್ತಿರೋದು? ಅದು ಸ್ವಂತ ಜಾಗ ಸರ್, ಅವ್ರ ಸ್ವಂತ ಜಾಗ. ನೀವು ಇದು ಹಂದಿ ಸಾಗಾಣಿಕೆ ನಿಮ್ ಕೆಲಸ? ಎಲ್ಲ ಮಂತ ಮುಸ್ರೆ ಸಿಗ್ತದೆ ಅಂತ ಒಂದು ಸರ್. ಇಲ್ಲೆಲ್ಲ 15 ಕುಟುಂಬ. ಒಂದೊಂದು ಕುಟುಂಬದಾಗ ಎಷ್ಟು ಜನ ಅವ್ರೆ? ಒಂದ್ ಮನೆಗೆ ನಮ್ಮ ಮನೇಲಿ 6 ಜನ ಇದ್ದೀವಿ. ಇವ್ರ ಮನೇಲಿ 5 ಜನ ಅವ್ರೆ. ಆ ಮನೇಲಿ 2 ಅವ್ರೆ. ಅಲ್ಲ, ಅಂದಾಜು ಒಂದೊಂದು ಮನೆ ಇವಾಗ ನಿಮ್ಮನ್ನ ಅಲ್ಲಿ ಶಿಫ್ಟ್ ಮಾಡ್ತಿದೀವಲ್ಲ, ಇಲ್ಲಿ ಮಳೆ ನೀರು ಕಮ್ಮಿ ಆಗೋ ತನಕ ನೀವು ಅಲ್ಲೇ ಸುರಕ್ಷಿತವಾಗಿರಿ, ಆಯ್ತಲ್ಲ? ಅಲ್ಲಿ ಊಟದ ವ್ಯವಸ್ಥೆ ಮತ್ತು ನಿಮ್ಗೆ ಏನು ಬೇರೆ ಸೌಕರ್ಯಗಳಿದೆ, ಮೆಡಿಕಲ್ ಫೆಸಿಲಿಟಿ ಇದೆ, ಎಲ್ಲ ನಾವು ಮಾಡ್ತೀವಿ. ನಾವು ನಮ್ಮ ಕಮಿಷನರ್ ಮೇಡಮ್ ಎಲ್ಲ ಮಾಡ್ತಾರೆ. ಸೊ ಫರ್ದರ್ ನಿಮ್ಮನ್ನ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡೋದು ಬಹಳ ಮುಖ್ಯ. ಅದಕ್ಕೆ ನಾವು ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಸೂಕ್ತ ಸ್ಥಳ ವ್ಯವಸ್ಥೆ ಮಾಡಿ ಅಲ್ಲಿ ಶಿಫ್ಟ್ ಮಾಡ್ತೀವಿ. ತಾವೆಲ್ಲ ಈ ಜಾಗದ ಮೇಲೆ ಆಸೆ ಬಿಟ್ಟು ಅಲ್ಲಿ ಬರಬೇಕು. ಯಾಕಂದ್ರೆ ಇದು ಕೆರೆ ಅಂಗ್ಲ, ಇದು ಆಯ್ತಲ್ಲ? ನೀವೇನೇ ಮಾಡೋದು ತಿಪ್ಪರ್ಲಾಗ ಹಾಕಿದ್ರೆ ಮಳೆ ಬಂದಾಗ ಮೇಲೂ ನೀರು ಬರ್ಬೋದು, ಆಯ್ತಲ್ಲ? ಈಗ ತುಮಕೂರು ಜಿಲ್ಲೆಯಲ್ಲಿ ಕಳೆದ 30 ವರ್ಷಗಳಿಂದ ಇಷ್ಟು ಮಳೆ ಆಗಿಲ್ಲ, ಇವಾಗ ಆಗ್ತಾ ಇದೆ. ಸೊ ಏನೇ ನಾವು ಮುಂದಿನ ದಿನಗಳು ಹೆಂಗಾತಂತ ಹೇಳಿಕ್ ಆಗಲ್ಲ. ಸೊ ಮಳೆ ನೀರು ಬಂದು ಇಲ್ಲೆಲ್ಲ ಜಲಾಮೃತ ಆಗ್ಬೋದು. ಸೊ ಹಾಗಾಗಿ ನೀವು ಕೆರೆ ಅಂಗ್ಲ ಬಿಟ್ಟು ನೀವು ಬೇರೆ ಕಡೆ ಶಿಫ್ಟ್ ಆಗೋದು ಉತ್ತಮ. ಅದನ್ನ ನಾವು ಶಿಫ್ಟ್ ಮಾಡಿ ಕೊಡ್ತೀವಿ. ಅಷ್ಟು ತನಕ ತಾವು ದಯವಿಟ್ಟು ಸುರಕ್ಷಿತವಾಗಿ ನಾವೆಲ್ಲಿದ್ ಮಾಡ್ತೀವಿ ಅಲ್ಲಿ ಇರ್ಬೇಕು, ಆಯ್ತಲ್ಲ? ನೋಡಿ ನಾಗರಾಜ್, ಅದು ಕೊಡಿ. ಅದ್ಯಾರ್ದು? ನಿಮ್ದೇ ಅಲ್ಲ? ಅದೇ ಒಂದು ಕುಟುಂಬಕ್ಕೆ ಒಂದು ಕೊಡ್ತಾರೆ, ಕರೆಕ್ಟ್ ಆಗಿ ಬರುತ್ತೆ ಸಮಸ್ಯೆ. ಆಧಾರ್ ಲಿಂಕ್ ಮಾಡಿಸ್ರಿ, ರೇಷನ್ ಬರುತ್ತೆ, ಆಧಾರ್ ಲಿಂಕ್ ಮಾಡಿಸ್ಬೇಕು. ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು ಸರ್. ಅಲ್ಲಪ್ಪ, ಇಲ್ಲಪ್ಪ, ಇಲ್ಲಿಗೆ ಬಂದು ನಮ್ಮ ಮಾವರು ಫಸ್ಟ್ ಬಂದಿದ್ರು ಸರ್. ಅವ್ರು ಬಂದು ಇಲ್ಲಿ 2 ಮನೆ ಇತ್ತು ಸರ್ ಅಷ್ಟೇ. ನಾವು ಶಿವಣ್ಣ ಇಲ್ಲಿ ಇದು ಅಲ್ಲಿ ಮ್ಯಾಗಡೆ ಇತ್ತು, ಅಲ್ಲೇನು ತೊಂದರೆ ಇರಲಿಲ್ಲ. ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರ ನಿರ್ದೇಶನ ಮೇರೆಗೆ ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಿದ್ವಿ. ನಾನು ಕಮಿಷನರ್, ನಮ್ಮ ಪಾಲಿಕೆಯ ಒಂದು ವಾರ್ಡ್ ಕಾರ್ಪೊರೇಟರ್ ಇಂದ್ರಕುಮಾರ್ ಅವರು ಅವ್ರ ಹಸ್ಬೆಂಡು ಬಂದಿದ್ದಾರೆ, ಮತ್ತು ನಮ್ಮ ಹೆಲ್ತ್ ಆಫೀಸರ್, ಸೋಷಿಯಲ್ ವೆಲ್ಫೇರ್ ತಾಲೂಕು ಮಟ್ಟ ಅಧಿಕಾರಿ, ಇತರ ಸಾಮಾಜಿಕ ಕಾರ್ಯಕರ್ತರು ಕೂಡ ನಮ್ಮ ಜೊತೆಗೆ ಮುನಿರಾಜು ಅವರು ಕೂಡ ಬಂದಿದ್ದಾರೆ. ಇಲ್ಲಿ ಬಂದಾಗ ನಾವು ಒಂದು 15 ಕುಟುಂಬ ಇದೆ. ಸುಮಾರು 45ರಿಂದ 50 ಜನ ಅಷ್ಟು ಜನ ಇದ್ದಾರೆ. ಮಕ್ಕಳು, ವಯಸ್ಸಾಗಿವರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಇಲ್ಲಿ ಬಂದಾಗ ಲಾಸ್ಟ್ ಟೈಮ್ ಬಂದಾಗ ನಾವು ಹೇಳಿದ್ವಿ ಶಿಫ್ಟ್ ಆಗಿ ನಾವು ಶಿಫ್ಟ್ ಮಾಡ್ತೀವಿ ಅಂತ. ಅವಾಗ ಮಳೆ ಕಡಿಮೆ ಇತ್ತು ಮೇಡಮ್, ನಾವು ಇಲ್ಲೇ ಉಳ್ಕೊತೀವಿ ಅಂತ ಹೇಳಿದರು. ಅದು ಕೂಡ ಇವತ್ತು ಬಂದಾಗ ಎಲ್ಲ ತುಂಬ ಗುಡಿಸಲುಗಳು ಕೂಡ ನೀರಲ್ಲಿ ಮುಳುಗಿರೋದು ಕಂಡು ಬಂದಿದೆ. ಅದಕ್ಕೆ ಅವ್ರಿಗೆ ಮನವರಿಕೆ ಮಾಡಿ ನಾವು ನಮ್ಮ ಕ್ಯಾಸಂದ ಕೂಡ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ತಾಯಿದ್ವಿ. ಅಲ್ಲಿ ನಾವು
ಇರೋಕ್ಕೆ ಮಂಚಗಳು ಮತ್ತು ಕಾರ್ಡ್ಸು ಬೆಡ್ಶೀಟ್ಸು ಪ್ಲಸ್ ಊಟದ ವ್ಯವಸ್ಥೆಯನ್ನು ಎಲ್ಲ ಇಲಾಖೆ ಕೋರ್ಡಿನೇಷನಲ್ಲಿ ಮಾಡ್ತಾಯಿದ್ದೀವಿ. ಆಮೇಲೆ ಅವರೊಂದು ರಿಕ್ವೆಸ್ಟ್ ಕೇಳಿದ್ರು, ಈ ಥರ ನಮಗೆ ಶಾಶ್ವತ ಮನೆ ಒಂದು ನಮಗೆ ನಿರ್ಮಿಸಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ತಹಸೀಲ್ದಾರ್ ಮೋಹನ್ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಯೊಂದಿಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಕೂಡಲೇ ಅದನ್ನು ಮಾಡ್ಸೋಕ್ಕೆ ವ್ಯವಸ್ಥೆ ತಗೊಳ್ತೀವಿ. ವಾರ್ಡ್ ನಂಬರ್ 1, 2, 3 ಈ ಭಾಗದಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಸುಮಾರು ಕೆರೆಗಳು ಕೂಡಿ ಬಿದ್ದಿದ್ದಾವೆ. ಅದ್ರ ಜೊತೆಯಲ್ಲಿ ಈ ಭಾಗದಲ್ಲಿ ಸುಮಾರು 10-15 ವರ್ಷದಿಂದ 20 ವರ್ಷನೇ ಆಯಿತು ಅನಿಸುತ್ತೆ ಇವರೆಲ್ಲ ಬಂದು ಈ ಭಾಗದಲ್ಲಿ ಸೆಟ್ಲಾಗಿ. ಇವ್ರುಗಳಿಗೆ ಅವತ್ತಿಂದಲೂ ಯಾವುದೇ ನೆಲೆ ಇಲ್ಲ. ಅವತ್ತಿನ ದಿವಸದಿಂದಲೂ ಇವರು ಬರೀ ಈ ಕೆರೆಗಳು ಇಲ್ಲ ರಾಜಕಾಲುವೆಗಳ ಮೇಲೆ ಇಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಆ ಫ್ಯಾಕ್ಟ್ರಿ ಪಕ್ಕ ಈ ಫ್ಯಾಕ್ಟ್ರಿ ಪಕ್ಕ ಜೀವನ ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಅವತ್ತಿಂದಲೂ ನಾವು ಎಲ್ಲರಲ್ಲೂ ಮನವಿ ಮಾಡ್ಕೊಂಬರ್ತಾ ಇದ್ದೀವಿ. ಈಗ ಏನೋ ಸ್ಪಂದಿಸಂಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಅಧಿಕಾರಿ ವರ್ಗದವರು. ಆದಷ್ಟು ಬೇಗ ಇವ್ರಿಗೆ ಒಂದು ನೆಲೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಮನವಿ. ಇವತ್ತಿನ ದಿವಸ ನಮ್ಮ ಕಮಿಷನರ್ ಮೇಡಮ್ ಅವರು ಇದೇ ಅಲ್ಲ, ಹಿಂದೆ ಕೂಡ ಅವರು ಅತಿ ಹೆಚ್ಚಿನ ಕಾಳಜಿ ವಹಿಸಿ ಈ ಜನತೆಗೆ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ಟಾರ್ಪಲ್ಲು ಮತ್ತು ಮತ್ತೊಂದು ಏನು ದಿನನಿತ್ಯದ ಫೆಸಿಲಿಟಿ ಬೇಕಾಗಿತ್ತು ನಮ್ಮ ಕಾರ್ಪೊರೇಷನ್ ವತಿಯಿಂದಲೇ ಎಲ್ಲ ರೀತಿಯ ಸಹಾಯವನ್ನು ಮಾಡ್ಕೊತಾ ಬಂದಿದ್ದರು. ಸುಮಾರು 2-3 ತಿಂಗಳಿಂದಲೂ ನಾವು ದಿನನಿತ್ಯ ಅವರು ಟಚ್ಚಲ್ಲಿದ್ದೋ. ಇವತ್ತು ರಾತ್ರಿ ಸುರಿದಂಥ ಮಳೆಗೆ ಇವರು ತೀರಾ ಪರಿಸ್ಥಿತಿ ನೋಡಿದ್ರೆ ಖಂಡಿತ ಯಾರು ಮಕ್ಕಳು ಇಲ್ಲಿ ಜೀವನ ಮಾಡೋಕ್ಕಾಗಲ್ಲ, ದೊಡ್ಡವರು ಕೂಡ ಇರೋದಕ್ಕಾಗಲ್ಲ. ಅಂಥ ಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಇವ್ರನ್ನೆಲ್ಲರೂ ಕೂಡ ಈಗ ನಿರಾಶ್ರಿತರ ಕೇಂದ್ರಕ್ಕೆ ತಗೊಂಡೋಗಿ ಅಲ್ಲೇ ಅವ್ರಿಗೆ ಎಲ್ಲ ರೀತಿಯ ಫೆಸಿಲಿಟಿನ ಕೊಟ್ಟು ಮುಂದಿನ ದಿನಗಳಲ್ಲಿ ಇವರಿಗೆ ಶಾಶ್ವತ ಪರಿಹಾರನ ಅತಿ ಬೇಗ ನಮ್ಮ ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈ ಜನತೆ ಪರವಾಗಿ ಅತಿ ಶೀಘ್ರದಲ್ಲೇ ಇವರಿಗೆ ಶಾಶ್ವತ ಪರಿಹಾರನ ಮಾಡಿಕೊಡ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ, ಈ ಜನತೆಗೆ ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಒಂದು ಪರ್ಮನೆಂಟ್ ಜಾಗನ ರೂರಲ್ಲಾಗಲಿ ಸಿಟಿಯಲ್ಲಾಗಲಿ ಎಲ್ಲಾದರೂ ಒಂದು ಕಡೆ ಹುಡುಕಿ ಮಾಡಿಕೊಡ್ಬೇಕು ಅನ್ನೋದು ನನ್ನ ಮನವಿ. ಇವ್ರಿಗೆ ಓಟು ಮತ್ತು ಆಧಾರ್ ಕಾರ್ಡ್ ಇಲ್ಲೇ ಇದೆಯಾ ಅಥವಾ ಬೇರೆ ಕಡೆ ಇದೆಯಾ? ಇಲ್ಲ, ವಾರ್ಡ್ ನಂಬರ್ 1ರಲ್ಲೇ ವೋಟರ್ಸ್ ಇದೆ. ಆದ್ರೆ ಇವರು ಆಲ್ರೆಡಿ ಸುಮಾರು 15-20 ವರ್ಷದಿಂದ ವೋಟ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ರೀತಿ ಫೆಸಿಲಿಟಿ ಇವ್ರಿಗೆ ಕೊಟ್ಟಿಲ್ಲ. ಯಾಕೆಂದ್ರೆ ಸಿಟಿಲಿ ನೀವು 2 ಬಾರಿ ಇಲ್ಲಿ ಇದಾಗಿದ್ದರು. ಹೌದು, ಅದಕ್ಕೆ ನೀವು ಸ್ವಲ್ಪ ಇದು ಮಾಡಬೇಕಾಗಿತ್ತಲ್ವರ? ಖಂಡಿತ ನಾನು ಅವ್ರ ಜೊತೆಯಲ್ಲಿದ್ದೀನಿ, ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ನಮ್ಮ ಸಿಟಿ ಲಿಮಿಟ್ಸಲ್ಲಿ ಏನು ಸೈಟ್ಗಳು ಕೊಡಬೇಕು ಅಂತ ಇದ್ದೀವಿ, ಅದು ದುಸ್ಸಾಹಸ ಆಗ್ತಾ ಇದೆ. ಯಾಕೆ ಅಂದರೆ ಸರ್ಕಾರದ ಕಾನೂನುಗಳು, ಆ ಕಾನೂನುಗಳನ್ನ ಒಳಪಡಿಸ್ಕೊಂಡೇ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಮನೆಗಳು ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು, ಸೈಟ್ಗಳು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕೆಂದರೆ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಈಗ ಮೊದಲು ನಗರಸಭೆ ಇತ್ತು, ಈಗ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಇಲ್ಲಿ ಜಾಗಗಳು ತುಂಬ ವಿರಳ ಸಿಗ್ತಾ ಇರೋದು ತುಮಕೂರು ಸಿಟಿ ಒಳಗಡೆ. ಹಾಗಾಗಿ ಇವ್ರಿಗೆ ಪಕ್ಕದ ಯಾವುದಾದ್ರೂ ಜಾಗಗಳು ಸಿಕ್ಕಂಗಿದ್ದರೆ ನಾವೇ ಮಾಡಿಕೊಡ್ತಿದ್ದೋ. ಯಾವುದು ಜಾಗಗಳು ಸಿಕ್ಕಿಲ್ಲ. ನೋಡೋಣ, ಆದಷ್ಟು ನಮ್ಮ DC ಸಾಹೇಬರು ಮನಸ್ಸು ಮಾಡಿ ಎಲ್ಲಾದರೂ ಒಂದು ಕಡೆ ಅವ್ರನ್ನೆಲ್ಲ ನೆಲೆ ಮಾಡಬೇಕು ಅನ್ನೋದನ್ನ ನಾವು ಅವ್ರನ್ನ ಮನವಿ ಮಾಡ್ತಾಯಿದ್ವಿ. ಇಂದ್ರ ಕುಮಾರ್ ಅಂತ ವಾರ್ಡ್ ನಂಬರ್ 1 ಮಾಜಿ ಕಾರ್ಪೊರೇಟ್ರು, ಈ ಮನೆಯವರು ಖಾಲಿ. ನಿನ್ನೆ ಸುರಿದಂಥ ಮಳೆಗೆ ಇಲ್ಲೊಂದು ಹಂದಿ ಜೋಗೀಸ್ ಅಂತೇಳಿ ಇಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಜನಾಂಗದವರು ಈ ಕೆರೆ ಏರಿ ಮೇಲೆ ವಾಸ ಮಾಡ್ತಿರ್ತಾರೆ. ಈ ಕೆರೆ ಅಂಗಳದಲ್ಲಿ ರಾತ್ರಿ ಸುರಿದ ಮಳೆಯಿಂದಾಗಿ ನೀರು ತುಂಬಿರೋದ್ರಿಂದ ಇವರಿಗೆ ಶೀಘ್ರವಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ. ಹಾಗೂ ಅವರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು ಇಲಾಖೆ ವತಿಯಿಂದನೇ ನಾವು ಮಾಡಿಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ಇರೋಂಥ ಸಾಕು ಪ್ರಾಣಿಗಳೆಲ್ಲ ಏನು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ನೀವು? ಈಗ ತಾತ್ಕಾಲಿಕವಾಗಿ ಅವ್ರಿಗೆ ಸಾಕು ಪ್ರಾಣಿಗಳು ಇಲ್ಲೇ ಇರುತ್ತೆ. ಬೇರೆ ಕಡೆ ಸ್ಥಳ ದೊರಕೋವರೆಗೂ ಸಹ ಅವರು ಇಲ್ಲೇ ಪ್ರಾಣಿಗಳನ್ನು ಸಾಕೊಳ್ಳಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾರೆ. ಸೊ ಬೇರೆ ಕಡೆ ಸ್ಥಳ ದೊರಕಿದಾದ್ಮೇಲೆ ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡಿ. ಆರೋಗ್ಯದ ಬಗ್ಗೆ ಇವರೆಲ್ಲ ಇದೆಲ್ಲ ಇಲಾಖೆಯರು ಬಂದಿದ್ದಾರೆ. ಆರೋಗ್ಯ ಇಲಾಖೆಯರು ನಮ್ಮ ಡಾಕ್ಟ್ರ್ ಇದ್ದಾರೆ, ಹೆಲ್ತ್ ಚೆಕಪ್ ಮಾಡಿಸ್ತೀವಿ ನಾವು. ಈಗ ನಿರಾಶ್ರಿತರ ಕೇಂದ್ರಕ್ಕೆ ತಗೊಂಡೋದ್ಮೇಲೆ ಹೆಲ್ತ್ ಚೆಕಪ್ ಆಗುತ್ತೆ. ಓಕೆ ಸರ್. ನಾಗರಾಜು ಅಂತ. ನಾವು ಇರೋ ಪರಿಸ್ಥಿತಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಯಾರು ಅಧಿಕಾರಿಗಳು ಯಾರು ಬಂದು ಇಷ್ಟು ದಿನ ನಮ್ಮನ್ನು ವಿಕನೆ ಮಾಡಿರಲಿಲ್ಲ. ಇವಾಗ ಭಾರಿ ರಾತ್ರಿ ಎಲ್ಲ ಸುರಿದ ಮಳೆಗೆ ನಾವು ಹುಡುಗರನ್ನೆಲ್ಲ ಈಚೆಗೆ ತರಬೇಕಂದ್ರೆ ಬಲ್ಪಾಟ್ ಬಿದ್ದು ಬಿಟ್ಟಿದ್ದೀವಿ. ನಾವು ಆದಷ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಏನಂದರೆ, ನಮ್ಗೆ ಆದಷ್ಟು ಒಂದು ನೆಲೆ ಒಂದು ಮಾಡಿಕೊಟ್ಬಿಟ್ರೆ ನಮ್ಮ ಚಿಕ್ಕ ಮಕ್ಕಳೆಲ್ಲ ಅವ್ರಿಗೆ ಓದೋಕ್ಕೆ ಸೌಲಭ್ಯ ಏನೂ ಇಲ್ಲ. ಇಲ್ಲಿ ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಏನೂ ಇಲ್ಲ. ಎಷ್ಟೋ ಹಾವುಗಳು ಬಂದು ಮನೆಯೊಳಗೆ ಬಂದು ಹೋಗ್ತಾವೆ.
ಅದು ಯಾರು ಇಷ್ಟು ದಿನ ಯಾರು ನಿಗನೆ ಮಾಡಿರಲಿಲ್ಲ. ಈಗ ಆಗಿನ ಪರಿಸ್ಥಿತಿಗೆ ನಮಗೆ ಒಂದು ನೆಲೆ ಬೇಗ ಅರ್ಜೆಂಟ್ ಮಾಡಿಕೊಟ್ಬಿಟ್ರೆ ನಮ್ಗೆ ಸಾಕು, ಇನ್ನೇನು ಬೇಡ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಇದುವರೆಗೂ ನೀವು ಯಾವ ಅಧಿಕಾರಿಗಳಿಗೂ ಇಲ್ಲಿ ನಮ್ಗೆ ಇದು ಅಧಿಕಾರಿಗಳು ಬಂದೇ ಇಲ್ಲ. ಎಲ್ಲರಿಗೂ ಓಟ್ ಹಾಕಿದ್ದೀವಿ ಸರ್, ಎಲ್ಲ ಓಟಿನ ಲಿಸ್ಟ್ ಐತೆ, ಆಧಾರ್ ಕಾರ್ಡ್ ಎಲ್ಲ ಐತೆ ಸರ್, ನಮ್ದೆಲ್ಲ ಗೌರ್ಮೆಂಟ್ ಲಿಸ್ಟ್ ಎಲ್ಲ ಐತೆ ಸರ್. ಯಾರು ನಮ್ಗೆ ಇಷ್ಟು ದಿನ ಯಾರು ಬಂದು ಏನೋ ಭರವಸೆಗಳು ಕೊಟ್ಟಿದ್ದಾರೆ, ಸೈಟ್ ಕೊಡ್ತೀವಿ ಅಂತ ಸರ್. ಇವಾಗ ಮಂಜಣ್ಣವರು ತಿರ್ಗಾ ಶಂಭು ಅಣ್ಣವರು ಅಂತ ಅವರು ನೇತೃತ್ವದ ಕಡೆಯಿಂದ ನಮಗೆ ನಾಗಭೂಷಣ ಅಂತ ಅವ್ರ ಕಡೆಯಿಂದ ನಮಗೆ ಇಷ್ಟೆಲ್ಲ ಇವತ್ತೊಂದು ಸ್ವಲ್ಪ ಗೌರ್ಮೆಂಟ್ ಅಧಿಕಾರಿಗಳೆಲ್ಲ ಬಂದು ಹೋಗ್ತಾವ್ರು ಸರ್. ಯಾರು ಬಂದಿರಲಿಲ್ಲ ಸರ್ ಇಷ್ಟು ದಿನ. ನಾಗರಾಜು ಅಂತ ಸರ್. ನಮ್ಮ ಹೆಸರು ನಾಗಮ್ಮ ಅಂತ. ಮೇಡಮ್ ಅವರೆಲ್ಲ ಬಂದಿದ್ರು, ಒಂದು ಇದೆಲ್ಲ ಇದು ಮಾಡಿಕೊಟ್ಟು ಹೋಗ್ತೀವಿ ಅಂತ ಆಯ್ತವ್ರೆ. ಮರಿಗೆ ಭಾರಿ ಕಷ್ಟ ಆಗಿಬಿಟ್ಟೈತೆ, ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಜಾಗ ಕೊಟ್ಟರೆ ಬೇಕಾದ್ರೆ ಹೋಗ್ತೀವಿ. ನೀವು ಹೆಂಗೆ ಹೇಳಿರಿ ನಾವು ಹಂಗೆ ಕೇಳ್ತೀವಿ ಮೇಡಮ್. ನೀವು ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಒಂದು 20 ವರ್ಷದ ಮೇಲೆ ಆಯ್ತು. 20 ವರ್ಷದಿಂದ ಇದರಲ್ಲಿ ಕೆರೆ ಅಂಗಳದಲ್ಲೇ ವಾಸ ಮಾಡ್ತಾ ಇದ್ದೀರಾ? ಯಾರು ನಿಮಗೆ ಯಾವ ಅಧಿಕಾರಿಗಳು ನಿಮ್ಗೆ ಬಂದಿಲ್ಲ ಏನು ಕೇಳಿಲ್ಲ? ಯಾರು ಬಂದಿಲ್ಲ ಸರ್. ಎಲೆಕ್ಷನ್ ಅಲ್ಲಿ ಮಾತ್ರ ಬರ್ತಿದ್ದಾರೆ. ಎಷ್ಟು ಗಂಟೆ ಬಂತು ಮಳೆ ರಾತ್ರಿ ನಿಮ್ಗೆ? ರಾತ್ರಿ 1 ಗಂಟೆ ಸರ್. 6 ಗಂಟೆಯಿಂದ ಹಿಡಿದು ರಾತ್ರಿ 11-1 ಗಂಟೆವರೆಗೂ ಇತ್ತು ಸರ್. 1 ಗಂಟೆ 11:30 ಮಕ್ಕಳೆಲ್ಲ ಮಲಗಿದ್ವು, ಆವಾಗ ನೀರು ತುಂಬಿತ್ತು. ಯಾರಿಗೂ ಏನು ತೊಂದರೆ ಆಗಿಲ್ವಾ? ಪ್ರಾಣ ಹಾನಿ ಏನಾಗಿಲ್ಲ? ಕೋಳಿ ಮರಿಗಳೆಲ್ಲ ಹೊರಟೋದು. ತುಂಬಾ ಕಷ್ಟ ಆಯ್ತು ಬರ್ಬೇಕಾರೆ. ಮಕ್ಕಳನ್ನ ಆಗ್ಲಿ ಮೇಲೆ ಹಾಕೊಂಡು ಕರ್ಕೊಂಡ್ಬಂದಿದ್ದೀವಿ. 1-2 ಮೇಕೆ ಹೊರಟೋಗ್ಬಿಟ್ಟ ಸರ್. ಮಂಜುನಾಥ್ ಅಂತೇಳಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿಯ ಸದಸ್ಯರು. ಇಲ್ಲಿ ಸುಮಾರು 1ನೇ ತಿಂಗಳು 4ನೇ ತಾರೀಕು ನಾವು ಇಲ್ಲಿ ನಾಗರಾಜ್ ಅನ್ನೋರು ನಮಗೆ ಇಂಟಿಮೇಷನ್ ಕೊಡ್ತಾರೆ, ಈ ಥರ ಕೆರೆ ತುಂಬಿದೆ, ನಮಗೆ ಅನಾನುಕೂಲ ಆಗಿದೆ ಅಂತ ಹೇಳಿ ಒಂದು ಇಂಟಿಮೇಷನ್ ಕೊಡ್ತಾರೆ. ನಾವು ಮತ್ತು ನಾಗಭೂಷಣ್ ಸರು ಮತ್ತು ಮುನ್ರಾಜ್ ಈ ಟೀಮ್ ಬಂದ್ಬಿಟ್ಟು ಏನು ಇಲ್ಲಿ ವ್ಯವಸ್ಥಿತವಾಗಿ ಅವ್ಯವಸ್ಥೆ ಆಗಿತ್ತು ಅದನ್ನೆಲ್ಲ ಹೇಳ್ಬಿಟ್ಟು ಮೊನ್ನೆ ಆಯುಕ್ತರಿಗೆ ಒಂದು ಮನವಿ ಕೊಟ್ಟಾಗ ಗ್ರೂಪ್ನಲ್ಲಿ ಒಂದು ಮನವಿ ಮಾಡ್ತೀವಿ ಆಯುಕ್ತರಿಗೆ. ಆಯುಕ್ತರು ಬಂದ್ಬಿಟ್ಟು 5ನೇ ತಾರೀಕು ಬಂದ್ಬಿಟ್ಟು ಇಲ್ಲಿರೋರಿಗೆಲ್ಲ ಟಾರ್ಪಲ್ಗಳ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ, ರೇಷನ್ ವ್ಯವಸ್ಥೆ ಎಲ್ಲ ಮಾಡಿ ಇದು ಮಾಡಿರ್ತಾರೆ. ಈಗ ಅವ್ರು ಹೇಳಿದ್ರು ಹಿಂದೆ ಹಾಕಳಿ ಅಂತೇಳಿ, ಇವರು ಕೆರೆಯನ್ನು ತುಂಬಲ್ವಲ್ಲ ಮಾಮೂಲಿ ಹಿಂಗೆ ಪ್ರಕಾರ ಇರ್ತೈತೆ ಅಂತೇಳಿ ಮಾಮೂಲಿ ಇದ್ದರು. ಈ ಕೆರೆ ತುಂಬಿರೋದ್ರಿಂದ ಸುಮಾರು ಒಂದು ನೋಡ್ತಾ ಇರ್ಬೋದು ಒಂದು 10 ಗುಡ್ಲುಗಳು ಮುಚ್ಕೊಂಡೋಗಿದ್ದಾವೆ. ಈಗ ಮೊನ್ನೆ ಆಯುಕ್ತರು ಮತ್ತು ತಹಸೀಲ್ದಾರ್ ಸಾಹೇಬರುಗಳು ಎಲ್ಲ ಸೇರ್ಕೊಂಡು ಅಧಿಕಾರಿಗಳು ಕೆಲಸದಲ್ಲಿರೋಂಥ ಟೂಡಾ ಲೇಔಟ್ನಲ್ಲಿರೋಂಥ ಒಂದು ವಸತಿ ಇದಕ್ಕೆ ಸ್ಥಳಾಂತರ ಮಾಡ್ತಿದ್ದಾರೆ. ಆದಷ್ಟು ಬೇಗ ಇವ್ರಿಗೆ ವಸತಿನ ಕಲ್ಪಿಸ್ಕೊಟ್ಟ ಅಂದರೆ ಈ ಬಡ ಕುಟುಂಬಗಳು ಉಳಿತವೆ ಅನ್ನೋ ಮಾತನ್ನ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ನೀವು ಎಷ್ಟು ವರ್ಷದಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ? ನೀವು ಇಲ್ಲಿ ಇವ್ರ ಬಗ್ಗೆ 6 ವರ್ಷದಿಂದ ಪರಿಚಯದ ಊರೇನೆ. ನಮಗೆ 1ನೇ ತಿಂಗಳು ಭಾರಿ ಮಳೆ ಬಂತಲ್ಲ, ಆಗ 4ನೇ ತಾರೀಕು ನಮಗೆ ಇಂಟಿಮೇಷನ್ ಕೊಡ್ತಾರೆ ನಾಗರಾಜು ಅಂತೇಳಿ ಆಫೀಸಿಗೆ ಬಂದ್ಬಿಟ್ಟು. ನಾವು ಮತ್ತು ಅಂದ್ರಾಳು ನಾಗಭೂಷಣ್ ಮತ್ತು ಮುನ್ರಾಜು ಬಂದ್ಬಿಟ್ಟು ಭೇಟಿ ಮಾಡ್ತೀವಿ. ಇಲ್ಲಿರೋಂಥ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮನವಿ ಕೊಟ್ಟಾಗ ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ. ನಾವು ಈ ಮಾಧ್ಯಮದ ಮೂಲಕ ನಾವು ಕೇಳ್ಕೊಂಡೇನೆ ಇವ್ರಿಗೆ ಶಾಶ್ವತವಾದ ಒಂದು ನೆಲೆ ಒಂದು ಕೊಟ್ಟ ಅಂದ್ರೆ ಇವರು ಜೀವನ ಮಾಡ್ಕೊಂಡು ಅವ್ರ ಹೆಂಗ ಕೂಲಿ ನಾವು ನಾಲಿನ ಮಾಡ್ಕೊಂಡು ಜೀವನ ಮಾಡ್ತಾರೆ. ಮತ್ತೆ ನಿನ್ನೆ ಸುದ್ದಿರ ಭಾರಿ ಮಳೆಗೆ ಇನ್ನೇನು ಅನಾಹುತಗಳು ಆಗಿಲ್ಲ ಸರ್? ಅನಾಹುತ ಏನಾಗಿಲ್ಲ. ರಾತ್ರಿ 10:30 ಸಮಯದಲ್ಲಿ ಫೋನ್ ಮಾಡ್ತಾರೆ ಅವರು. ಆ ಟೈಮಲ್ಲಿ ಬರೋಣ ಅಂತೇಳಿ ಇದು ಮಾಡ್ತಿದ್ವು. ಹಾಗಾಗಿ ಬೆಳಗ್ಗೆ ನಾವು ಬಂದ್ಬಿಟ್ಟು ಇದು ಮಾಡಿದಾಗ ಮನೆ ಆಯುಕ್ತರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಬಂದಿದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ದಯಮಾಡಿ ನಾನು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ, ದಯಮಾಡಿ ಇವ್ರಿಗೆ ಒಂದು ಶಾಶ್ವತವಾದ ಒಂದು ನೆಲೆ ಒಂದು ಕಲ್ಪಿಸ್ಕೊಟ್ಟು ಅಂದ್ರೆ ಬಡ ಕುಟುಂಬಗಳು ಜೀವನ ಮಾಡ್ತವೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಲ್ಲ ಅವ್ರಿಗೆ ಏನೋ ಕೊಡ್ತೀವಿ ಮೇಡಮ್, ಇಲ್ಲ ಅಶ್ಯೂರೆನ್ಸ್ ಅದು ಕೊಡೋಕ್ಕಲ್ಲ ಮೇಡಮ್. ಬಟ್ ಏನಂತಂದ್ರೆ ಚೆಕ್ ಮಾಡೋಣ, ಬಟ್ ಅಲ್ಲಿ ಜಾಗ ಇಲ್ಲ, ಅದಿರೋದು ಅಷ್ಟೇ ಜಾಗ. ಇನ್ನು ಫುಲ್ ಹಿಂದೆ ಹೋದ್ರೆ ಅಲ್ಲಿ ಇದು ಜಯದೇವ ಕಾರ್ಡಿಯಾಲಜಿಗೆ ಬೇಕು, ಆಮೇಲೆ ESI ಹಾಸ್ಪಿಟ್ಲಿಗೆ ಬೇಕು, ಹಾಸ್ಟೆಲ್ಗೆ ಬೇಕು. ಅಷ್ಟು ಜಾಗ 15 ಎಕರೆ ಅಲ್ಲಿಗೆ ಹೋಗುತ್ತೆ. ಅದ್ರಲ್ಲಿ ಆಲೆ ಎಲ್ಲ ಬಂದು ತೆಗೆದುಬಿಟ್ಟು ಅದು ನೋಡ್ಕೊಂಡೇನೋ ಮಾಡ್ತೀವಿ. ಜಯದೇವದವ್ರು ವಿಸಿಟ್ ಮಾಡಲ್ಲ, ಇಲ್ಲ ಇದು ನಮ್ಗೆ ಏನು ಅವಶ್ಯಕತೆ ಇಲ್ಲ. ಒಂದ್ ಹೇಳ್ತೀನಿ, ಅರ್ಥ ಮಾಡ್ಕೋ. ನಾವಿಲ್ಲ ಅಂತ ನಿನ್ಗೆ ಏನು ಹೇಳ್ತಿಲ್ಲ. ಈಗ ಮಾಡ್ಬೇಕು ಅಂತ ಹೇಳಿದಾರೆ. ನಾವು
ಏನೋ ಸರಿ ಕೊಟ್ಬಿಟ್ಟು ನಮ್ಮ ಸರ್ ಕಷ್ಟಗಳು ಒಂದ್ ನಿಮಿಷ ಇಲ್ಲಿ ಬಿಡೋ ಉದ್ದೇಶ ಫಸ್ಟ್ ನೀವು ಅದನ್ನೇ ಕೇಳು. ಈಗ ಮಳೆ ಟೈಮಲ್ಲಿ ನಿಮ್ಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅಲ್ವಾ? ಜೀವ ಕೊಡಬಾರ್ದು ಅನ್ನೋದಲ್ಲ, ಜಿಲ್ಲಾಧಿಕಾರಿಗಳು ಆ ವಿಷಯನೇ ಹೇಳಿರೋದು. ಕಮಿಷನರ್ ಮೇಡಮ್ ಅಲ್ಲಿ ನಮ್ಮನ್ನು ಕರೆದಿರೋ ಉದ್ದೇಶ ಅದನ್ನೇ ಉದ್ದೇಶ. ಫಸ್ಟ್ ನೀವು ಅಲ್ಲಿಗೆ ಬನ್ನಿ, ನಿಮ್ಮನ್ನ ನಾವು ಸ್ಥಳಾಂತರ ಮಾಡಿ ನಿಮ್ದು ಹೇಳಿದ ಕೆಲಸ ಜವಾಬ್ದಾರಿ ಬರ್ರಿ. ಆಯ್ತು, ನಾವೇನು ನಿಮ್ಮ ಉದ್ದೇಶ ರಾತ್ರಿ ಬರಕ್ ಹೂನಮ್ಮ, ಈಗ ಹೋಗ್ರಮ್ಮ, ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಎಲ್ಲ, ಹೋಗ್ರಮ್ಮ ಅಲ್ಲಿ ಕೇಳ್ಕೊಂಡ್ರಮ್ಮ ಬರ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಇಂದು ಏನು ನಮ್ಮ ಹಂದಿಜೋಗರು ಸುಮಾರು 15 ಕುಟುಂಬ ತಿಮ್ಸಂದ್ರ ಕೆರೆ ಹತ್ರ, ತಿಮ್ಲಾಪುರ ಕೆರೆ ಹತ್ರ ಇಲ್ಲಿ ಇದ್ದಂತ ಇವರು ಅಷ್ಟು ಜನನ್ನ ನಾವು ಈಗ ಸ್ಥಳಾಂತರ ಮಾಡ್ತಾ ಇದ್ದೇವೆ. ಅವರನ್ನು ನಾವು ತುಮಕೂರಲ್ಲಿ ನಮ್ಮ ಟೂಡಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಟೂಡಾ ವ್ಯಾಪ್ತಿಗೆ ಸೇರ್ತಕ್ಕಂಥ ಒಂದು ಜಾಗದಲ್ಲಿ ಇವರನ್ನು ಅಷ್ಟು ಜನ ಸ್ಥಳಾಂತರ ಮಾಡ್ತಾ ಇದ್ದೇವೆ. ಇವರು 15 ಕುಟುಂಬಕ್ಕೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಗೂ ಅಲ್ಲಿ ಮಳೆ ಸಂಪೂರ್ಣವಾಗಿ ನಿಲ್ಲೋವರೆಗೂ ಅವರುಗಳನ್ನ ಅಲ್ಲಿ ಸ್ಥಳಾಂತರ ಮಾಡೋದಕ್ಕೆ ಏನು ಕಾಳಜಿ ಕೇಂದ್ರ ತೆರೆದಿದ್ದೇವೆ. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಅವ್ರನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದೇವೆ. ಕೂಡಲೇ ಈಗ 15 ಜನರ ಒಂದು ಕುಟುಂಬವನ್ನು ಸಹ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ. ತುಮಕೂರು ಗ್ರಾಮಾಂತರ ಅಥವಾ ವಾರ್ಡ್ ನಂಬರ್ 1ಕ್ಕೆ ಸೇರಿದ ತಿಮ್ಲಾಪುರ ಕೆರೆ, ಈ ಕೆರೆ ಅಂಗಳದಲ್ಲಿ ಸುಮಾರು 32 ಕುಟುಂಬಗಳು ವಾಸ ಮಾಡ್ತಾ ಇದೆ. ಇಷ್ಟು ದಿನ ಮಳೆ ಇಲ್ಲದ ಕಾರಣ ಇವರು ಇಲ್ಲೇ ವಾಸವಾಗಿ ಸಾಕು ಪ್ರಾಣಿಗಳನ್ನ ಸಾಕೊಂಡು ಇಲ್ಲೇ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಇವರು ಜೀವನ ಮಾಡ್ತಾ ಇದ್ದಾರೆ. ಈ ರಾತ್ರಿ ಸುರಿದ ಭಾರಿ ಮಳೆಯಿಂದ ಈ ರಾತ್ರಿ ಸುಮಾರು ರಾತ್ರಿ 11-12 ಗಂಟೆ ಸುಮಾರಲ್ಲಿ ಈ ವಾಸಿಸ್ತಕ್ಕಂಥ ಎಲ್ಲ ಗುಡಿಸಗಳು ತುಂಬಿಟ್ಟು ಎಲ್ಲ ಮಕ್ಕಳನ್ನೆಲ್ಲ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಮೇಲ್ಗಡೆ ಬಂದು ಜೀವ ಉಳಿಸ್ಕೊಂಡು ಹೇಗೋ ಸ್ವಲ್ಪ ಇದು ಸಾಕು ಪ್ರಾಣಿಗಳ ಕೆಲವೊಂದು ಮರಣ ಹೊಂದಿದ್ದಾವೆ. ಅದಕ್ಕೆ ಅವರು ಪಾಪ ಕೂಲಿ ಮಾಡೋಂಥ ಜನ ಅವ್ರಿಗೆ ತುಂಬ ನೋವಾಗಿದೆ. ಈಗ ಮತ್ತು ಆಯುಕ್ತರು ಮತ್ತು ತಹಶೀಲ್ದಾರರು ಬಂದು ಅವರಿಗೆ ಬೇರೆ ಇರೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರೂ ಈಗ ಜನಗಳನ್ನೆಲ್ಲ ಸ್ಥಳಾಂತರ ಮಾಡಲಿಕ್ಕೆ ಗಾಡಿ ಕಳಿಸಿದ್ದಾರೆ. ಈಗ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಸಿದ್ದರಾಜು, ನಮ್ಮ ತುಮಕೂರು.